ಬೈಕ್ ಅಪಘಾತದಿಂದ ದುರ್ಮರಣ ಹೊಂದಿದ ಯುವಕನೋರ್ವನ ಕುಟುಂಬಕ್ಕೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಸದಸ್ಯರು ಸಹಿತ ಗ್ಯಾರೇಜ್ ಕಾರ್ಮಿಕರು ಒಂದಾಗಿ ಸಂಗ್ರಹಿಸಿದ 1,22,000 ರೂಪಾಯಿ ದೇಣಿಗೆಯನ್ನ ಚೆಕ್ ಮೂಲಕ ಮೃತನ ಹೆತ್ತವರಿಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಗ್ಯಾರೇಜ್ ಮಾಲಕ ಸುರೇಶ್ ಅವರು 24ರ ಹರೆಯದ ಅಶ್ವಿತ್ ಪೂಜಾರಿ ಮುಂಜಾನೆ ಎದ್ದು ಮನೆ ಮನೆಗೆ ಸುದ್ದಿ ಪತ್ರಿಕೆ ವಿತರಿಸಿ ಆ ಬಳಿಕ ಗ್ಯಾರೇಜ್ನಲ್ಲಿ ದುಡಿದು ಹೃದಯ ಸಂಬಂಧಿ ಕಾಯಿಲೆ ಹೊಂದಿದ್ದ ತಾಯಿ, ಕಣ್ಣಿನ ತೊಂದರೆ ಅನುಭವಿಸುತ್ತಿರುವ ತಂದೆ ಹಾಗೂ ತಮ್ಮನ ವಿದ್ಯಾಭ್ಯಾಸಕ್ಕೆ ಆಧಾರವಾಗಿದ್ದ ಮಗ ಬೈಕ್ ಅಪಘಾತದಲ್ಲಿ ಮೃತಪಟ್ಟಿದ್ದ. ಇದೀಗ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿರುವ ಆತನ ಕುಟುಂಬಕ್ಕೆ ಒಂದಿಷ್ಟು ನೆರವು ನೀಡುವ ನಿಟ್ಟಿನಲ್ಲಿ ಎಲ್ಲ ನಮ್ಮ ಸಹೋದ್ಯೋಗಿಗಳನ್ನು ಸೇರಿಸಿ ಸಭೆ ನಡೆಸಿ ಅದರ ನಿರ್ಣಯದಂತೆ ಎಲ್ಲರೂ ಸೇರಿ ದೇಣಿಗೆ ಸಂಗ್ರಹಿಸುವ ಮೂಲಕ 1,22,000 ರೂಪಾಯಿ ಸಂಗ್ರಹವಾಗಿದ್ದು, ಆ ಮೊತ್ತವನ್ನು ಇದೀಗ ಅವರ ಮನೆ ಅಬ್ಬೆಟ್ಟಿಗೆ ತೆರಳಿ ಮೃತನ ತಂದೆ ತಾಯಿಗೆ ಚೆಕ್ ಮೂಲಕ ಹಸ್ತಾಂತರಿಸಲಾಯಿತು ಎಂದರು. ನಾವು ಗ್ಯಾರೇಜ್ ಮಾಲಕರು ಹಾಗೂ ಕೆಲಸಗಾರರು ಒಟ್ಟಾಗಿ 1,22,000 ಹಣವನ್ನು ಅವರಿಗೆ ಅವರ ಕುಟುಂಬಕ್ಕೆ ಒಂದು ಆಸರೆ ಆಗಬೇಕಂತ ಅದನ್ನು ಒದಗಿಸುತ್ತಿದ್ದೇವೆ. ಚೆಕ್ ಮೂಲಕ ಅವರಿಗೆ ಅದನ್ನು ಒದಗಿಸಿಕೊಟ್ಟಿದ್ದೇವೆ. ಅವರು ನಮ್ಮ ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಿದ್ರು. ನಾವೆಲ್ಲ ಗ್ಯಾರೇಜ್ ಸಂಘದ ಅಧ್ಯಕ್ಷರು, ಗ್ಯಾರೇಜ್ ಮಾಲಕರ ಸಂಘ ಅಧ್ಯಕ್ಷರು ಹಾಗೂ ಸರ್ವ ಗ್ಯಾರೇಜ್ ಮಾಲಕರು ಹಾಗೂ ಗ್ಯಾರೇಜ್ನಲ್ಲಿ ಕೆಲಸ ಮಾಡುವಂಥ ಸರ್ವ ಕೆಲಸಗಾರರು ಒಟ್ಟಾಗಿ ಈ ಮೊತ್ತವನ್ನು ನಾವು ಸಂಗ್ರಹಿಸಿ. ಈ ಸಂದರ್ಭ ಸಂಸ್ಥೆಯ ಪ್ರಮುಖರಾದ ಸಂದೀಪ್ ಸುವರ್ಣ, ರೋಷನ್ ಕರ್ಕಡ, ಸುಧೀರ್, ಸಂತೋಷ್, ಪ್ರಶಾಂತ್ ಉಚ್ಚಿಲ, ಮಧು ಮುಂತಾದವರು ಉಪಸ್ಥಿತರಿದ್ದರು.